ಸರ್ವ ವಿಘ್ನಗಳ ವಿನಾಶಕನಾದಂತಹ ಗಣಪತಿ ದೇವರನ್ನ ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಕೂಡ ನಾವು ದೇವರ ಸ್ತುತಿಯೊಂದಿಗೆ ಪ್ರಾರಂಭಿಸಲಿಕ್ಕಿದ್ದೇವೆ. ಈ ದಿನದ ಪ್ರಾರ್ಥನೆಯನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ ಮನ್ವಿತ್, ಅದೇ ರೀತಿ ರಿಷಾನ್. ಲಂಬೋದರ ಗಿರಿಜ ನಂದನ, ಲಂಬೋದರ ಗಿರಿಜ ನಂದನ, ಪೂರ್ಣ ಕರೀಮನ ಕಾಮನ, ಪೂರ್ಣ ಕರೀಮನ ಕಾಮನ, ಲಂಬೋದರ ಗಿರಿಜ ನಂದನ, ಹೇಮನ ಭಾವನ ತವ ಪದ ಸೇವನ, ಹೇಮನ ಭಾವನ ತವ ಪದ ಸೇವನ, ವಿದ್ಯಾದ ವಿಗಜಾನನ, ವಿದ್ಯಾದ ವಿಗಜಾನನ, ಲಂಬೋದರ ಗಿರಿಜ ನಂದನ, ಏಕ ಜನಾರ್ದನಿ ವಿನವಿತೋ ತುಜ, ಏಕ ಜನಾರ್ದನಿ ವಿನವಿತೋ ತುಜ, ಬುದ್ಧಿದ್ಯ ವಿಗಜಾನನ, ಬುದ್ಧಿದ್ಯ ವಿಗಜಾನನ, ಲಂಬೋದರ ಗಿರಿಜ ನಂದನ, ಲಂಬೋದರ ಗಿರಿಜ ನಂದನ. ಆಗಮಿಸಿರುವಂತಹ ಅತಿಥಿ ಗಣ್ಯರನ್ನ ಸ್ವಾಗತ ಮಾಡುವಂತಹ ಕಾರ್ಯಕ್ರಮ. ಈ ದಿನದ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಆಯೋಜನೆಗೊಂಡಿದೆ. ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಕಳೆದ 4 ವರ್ಷಗಳಿಂದ ಈ ಒಂದು ರಕ್ತದಾನ ಶಿಬಿರವನ್ನ ಇಲ್ಲಿ ಹಮ್ಮಿಕೊಳ್ತಾ ಇದೆ. ಅದೇ ರೀತಿ ಕೇಂದ್ರೀಯ ಮಂಡಳಿ ಹಿಂದೂ ಯುವ ಸೇನೆಯನ್ನು ಗಮನಿಸಿದ್ರೆ ಧರ್ಮ ರಕ್ಷಣೆಯ ಕಾರ್ಯದ ಜೊತೆಗೆ ಈ ಒಂದು ರಕ್ತದಾನಕ್ಕೆ ಸಾಕಷ್ಟು ಒತ್ತನ್ನು ನೀಡುವ ಮುಖಾಂತರವಾಗಿ ದಾಖಲೆಯ ರಕ್ತದಾನ ಶಿಬಿರವನ್ನು ಆಯೋಜಿಸಿರುವಂತಹ ಹಿಂದೂ ಯುವ ಸೇನೆ, ಅದೇ ರೀತಿ ಈ ಹಿಂದೂ ಯುವ ಸೇನೆಯ ಸಂಘಟನೆಯಾದಂತಹ ಈ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಕೂಡ ತನ್ನದೇ ಆದ ಛಾಪನ್ನ ಈ ಒಂದು ರಕ್ತದಾನ ಶಿಬಿರದಲ್ಲಿ ಈಗಾಗಲೇ ಮೂಡಿಸ್ತಾ ಇದೆ. ಈ ಪ್ರದೇಶದಲ್ಲಿ ಕಳೆದ 4 ವರ್ಷಗಳಿಂದ ಯಶಸ್ವಿಯಾಗಿ ರಕ್ತದಾನ ಶಿಬಿರ ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಾಕಷ್ಟು ಅತಿಥಿ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ನಾಗರಿಕ ಬಂಧುಗಳು ಕೂಡ ಸ್ವಯಂ ಪ್ರೇರಿತರಾಗಿ ಆಗಮಿಸಿ ರಕ್ತದಾನವನ್ನು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಹಿಂದೂ ಯುವ ಸೇನೆಯ ವತಿಯಿಂದ ನಮ್ಮ ಕೇಂದ್ರ ಮೈದಾನದಲ್ಲಿ ವರ್ಷಂಪ್ರತಿ ಜರುಗುವಂತಹ ಗಣೇಶೋತ್ಸವದಲ್ಲೂ ಕೂಡ ಈ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆಯ ಸದಸ್ಯರು ವರ್ಷಂಪ್ರತಿ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನ ನಿಭಾಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಅದೇ ರೀತಿ ಆ ಒಂದು ಸಂಸ್ಥೆಯ ವತಿಯಿಂದ ಸಾಗುತ್ತಿರುವಂತಹ ಈ ಒಂದು ಬೃಹತ್ ರಕ್ತದಾನ ಶಿಬಿರ ಮತ್ತೊಮ್ಮೆ ಯಶಸ್ವಿ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರಾಗಿ ಆಗಮಿಸಿ ಇಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಯಶೋಧರ್ ಚೌಟ, ಅಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ, ಇವರನ್ನ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆಯ ಶ್ರೀಯುತ ಮಿಥುನ್ ಇವರು ವೇದಿಕೆಗೆ ಆಗಮಿಸಿ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಈ ಒಂದು ಯುವ ಸಂಘಟನೆಯೊಂದಿಗೆ ಸದಾ ಜೊತೆಗಿದ್ದು ಅವರನ್ನ ಪ್ರೋತ್ಸಾಹಿಸುವಂತಹ ಶ್ರೀಯುತ ಪ್ರವೀಣ್ ಐ ಬಗಂಬಿಲ ಕೂಡ ನಮ್ಮ ಜೊತೆ ಇದ್ದಾರೆ. ಸದಸ್ಯರು ಕೋಟೆಕಾರ್ ಪಟ್ಟಣ ಪಂಚಾಯತ್, ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಾಜೇಶ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಈ ಒಂದು ಹಿಂದೂ ಯುವ ಸೇನೆಯ ರಕ್ತ ನಿಧಿಯ ಪ್ರಧಾನ ಸಂಚಾಲಕರಾಗಿ ಈ ಒಂದು ರಕ್ತದಾನ ಶಿಬಿರಕ್ಕೆ ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ನಿಶಾಂತ್ ಜಪ್ಪಿನಮಗರು ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರವೀಣ್ ದಾಸ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ರವಿಚಂದ್ರ ವಿಜಯನಗರ ವಿಭಾಗ್ ಬಾಲಗೋಕುಲ್ ಪ್ರಮುಖರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಶ್ರೀಯುತರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನಿತೇಶ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ಈ ದಿನದ ರಕ್ತದಾನ ಶಿಬಿರಕ್ಕೆ ನಮ್ಮ ಜೊತೆ ಸಹಕರಿಸಿರುವಂತಹ ಯೊನಪಾಯ ವೈದ್ಯಕೀಯ ಆಸ್ಪತ್ರೆ ದೇಳಕಟ್ಟೆ ಮಂಗಳೂರು, ಇದರ
ವೈದ್ಯಕೀಯ ನಿರೀಕ್ಷಕರಾದಂತಹ ಡಾಕ್ಟರ್ ವಿದ್ಯಾ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಲಿಶಿತಾ ರವಿಚಂದ್ರ ಇವರು ವೇದಿಕೆಗೆ ಆಗಮಿಸಿ ಡಾಕ್ಟರ್ ವಿದ್ಯಾ ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ವೇದಿಕೆಯಲ್ಲಿ ನಮ್ಮ ಜೊತೆ ಶ್ರೀಯುತ ಸುಧಾಕರ್ ಪೂಜಾರಿ ಬಗಂಬಿಲ ಇವರು ಕೂಡ ಉಪಸ್ಥಿತರಿದ್ದಾರೆ. ಅಧ್ಯಕ್ಷರು ಶ್ರೀ ಮಹಾದೇವಿ ಮಂದಿರ ಬಗಂಬಿಲ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸೌರವ್ ಇವರು ವೇದಿಕೆಗೆ ಆಗಮಿಸಿ ಶ್ರೀಯುತ ಸುಧಾಕರ್ ಪೂಜಾರಿ ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಬಗಂಬಿಲ ಇದರ ಗೌರವಾಧ್ಯಕ್ಷರಾಗಿ ಈ ಪ್ರದೇಶದ ಯುವಕರನ್ನ ಸಂಘಟಿಸುವ ಮುಖಾಂತರ ಈ ಪ್ರದೇಶದಲ್ಲೊಂದು ಬಲಿಷ್ಠ ಹಿಂದೂ ಯುವ ಸೇನೆಯನ್ನ ಸಂಘಟಿಸಿದಂತಹ ಆ ಒಂದು ಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಉದಯರಾಜ್ ಬಗಂಬಿಲ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪುನೀತ್ ಇವರು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಹಿಂದೂ ಯುವ ಸೇನೆ ಮಹಾದೇವಿಯ ಅಧ್ಯಕ್ಷರಾದಂತಹ ಶ್ರೀಯುತ ಅಶೋಕ್ ಬಗಂಬಿಲ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಸದಾ ಅತ್ಯುತ್ತಮ ಕಾರ್ಯಗಳ ಮೂಲಕವಾಗಿ ಈ ಸಂಸ್ಥೆಗೆ ಸಾಕಷ್ಟು ಹೆಸರನ್ನ ಸಂಪಾದಿಸುತ್ತಿರುವಂತಹ ಆ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಅಶೋಕ್ ಬಗಂಬಿಲ ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ದೀಕ್ಷಿತ್ ಇವರು ವೇದಿಕೆಗೆ ಆಗಮಿಸಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಶೋಕ್ ಬಗಂಬಿಲ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಶ್ರೀಯುತ ಗಣೇಶ್ ಪೂಜಾರಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅಧ್ಯಕ್ಷರು ಶಿವಶಕ್ತಿ ಮಿತ್ರ ಮಂಡಳಿ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನಿತಿನ್ ಇವರು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಗಣೇಶ್ ಪೂಜಾರಿ ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ದಿನದ ರಕ್ತದಾನ ಶಿಬಿರಕ್ಕೆ ಆಗಮಿಸಿರುವಂತಹ ಎಲ್ಲ ನಾಗರಿಕ ಬಂಧುಗಳನ್ನ, ಯುವಕರನ್ನ, ಮಾಧ್ಯಮ ವೃಂದದವರನ್ನ, ಅದೇ ರೀತಿ ಯನಪಾಯ ವೈದ್ಯಕೀಯ ಆಸ್ಪತ್ರೆ ದೇಳಕಟ್ಟೆ ಮಂಗಳೂರು ಇದರ ಸರ್ವ ಸಿಬ್ಬಂದಿ ವರ್ಗವನ್ನ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಈ ಒಂದು ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹೇಳ್ತಾ ಇದ್ದೇವೆ ಬದಲಾವಣೆ ಜಗದ ನಿಯಮ. ಅದೇ ರೀತಿ ಸರ್ವರು ಕೂಡ ಎಲ್ಲ ರೀತಿಯ ಬದಲಾವಣೆಗಳಿಗೆ ನಾವು ಬದ್ಧರಾಗಿರಬೇಕು. ಇಲ್ಲಿ ಕೂಡ ನಾವು ಒಂದು ಬದಲಾವಣೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲನೆ ಕಾರ್ಯಕ್ರಮದ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ದೀಪ ಪ್ರಜ್ವಲನೆ ಈ ದಿನ ನಾವು ನಮ್ಮ ವೀರ ಯೋಧರನ್ನ ಸ್ಮರಣಿಸುತ್ತಾ, ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇಲ್ಲಿರುವಂತಹ ಈ ಒಂದು ದೀಪವನ್ನ ಹಚ್ಚುವಂತಹ ಕಾರ್ಯಕ್ರಮದ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ಇದಕ್ಕೆ ಕೈ ಸೇರಿಸಬೇಕು. ಅದೇ ರೀತಿ ಈ ದಿನದ ಪ್ರಥಮ ದೀಪವನ್ನ ನಮ್ಮನ್ನ ಅಗಲಿದಂತಹ, ಅದೇ ರೀತಿ ನಮಗಾಗಿ ಸೇವೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ತನ್ನ ಪ್ರಾಣ ತ್ಯಾಗವನ್ನ ಮಾಡಿದಂತಹ ಕ್ಯಾಪ್ಟನ್ MV ಪ್ರಾಂಜಲ್ ಇವರ ಸ್ಮರಣಾರ್ಥ ನಾವು ಈ ದಿನದ ದೀಪ ಪ್ರಜ್ವಲನೆಯನ್ನ ಇಲ್ಲಿ ನಡೆಸ್ತಾ ಇದ್ದೇವೆ. ದಯವಿಟ್ಟು ದೀಪ ಪ್ರಜ್ವಲನೆಗೆ ಜೊತೆಯಾಗಬೇಕು. ಅದೇ ರೀತಿ ಎಲ್ಲ ಇಲ್ಲಿ ನೆರೆಯಿರುವಂತಹ ಸಭಿಕರಲ್ಲಿ ಕೂಡ ದಯವಿಟ್ಟು ಎದ್ದು ನಿಂತು ಈ ಹಂತದಲ್ಲಿ ನಾವು ಗೌರವವನ್ನ ಸಲ್ಲಿಸಬೇಕಾಗಿದೆ. ಕ್ಯಾಪ್ಟನ್ MV ಪ್ರಾಂಜಲ್ ಅದೇ ರೀತಿ ನಮಗಾಗಿ ಸೇವೆಯನ್ನ ಸಲ್ಲಿಸುವಂತಹ ಸರ್ವ ಸೈನಿಕ ಮಿತ್ರರಿಗೆ ಕ್ಯಾಪ್ಟನ್ MV ಪ್ರಾಂಜಲ್ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಈ ದಿನದ ದೀಪ ಪ್ರಜ್ವಲನೆಯಾಗಿದೆ. ಅದೇ ರೀತಿ ಅತಿಥಿ ದೇಶದ ರಕ್ಷಣೆಗಾಗಿ ಯಾವುದೇ ಸಮಯದಲ್ಲೂ ಕೂಡ ಪ್ರಾಣ ತ್ಯಾಗವನ್ನು ನೀಡಲು ಸಿದ್ಧರಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಸೈನಿಕರನ್ನ ಪ್ರತಿ ಕ್ಷಣವೂ ನಾವು ಸ್ಮರಿಸೋಣ. ಅವರ ಸೇವೆಯನ್ನ ಪ್ರತಿ ಕ್ಷಣದಲ್ಲೂ ಕೂಡ ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಸದಾಕಾಲ ಅವರಿಗೆ ಗೌರವವನ್ನು ನಾವು ಸಲ್ಲಿಸೋಣ. ಹಿಂದೂ ಯುವ ಸೇನೆ ಈ ನಿಟ್ಟಿನಲ್ಲಿ ಈ ದಿನ ವಿಶೇಷವಾಗಿ ಶ್ರೀಯುತ ನಮ್ಮನ್ನ ಅಗಲಿದಂತಹ ಕ್ಯಾಪ್ಟನ್ MV ಪ್ರಾಂಜಲ್ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಂಡು ಮತ್ತೊಮ್ಮೆ
ಒಂದು ಉತ್ತಮ ಕಾರ್ಯವನ್ನು ಕೂಡ ಇಲ್ಲಿ ಮುನ್ನಡೆಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಹಿಂದೂ ಯುವ ಸೇನೆಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ದೇಶಕ್ಕಾಗಿ ಸೇವೆ ಸಲ್ಲಿಸುವಂತಹ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರುಗಳನ್ನ ಈ ಹಂತದಲ್ಲಿ ತಾವೆಲ್ಲರೂ ಸ್ಮರಿಸಿದ್ದೀರಿ. ತಮಗೆ ಕೂಡ ಶುಭವಾಗಲಿ. ಅದೇ ರೀತಿ ಅತಿಥಿ ಗಣ್ಯರಲ್ಲಿ ಮತ್ತೊಮ್ಮೆ ತಾವೆಲ್ಲರೂ ವೇದಿಕೆಯನ್ನ ಅಲಂಕರಿಸಿ ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ತಾವು ನಮ್ಮ ಮರಳಿ ಹಿಂದೂ ಯುವ ಸೇನೆ ಇದರ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಶ್ರೀಯುತ ಯಶೋಧರ್ ಚೌಟ ಸರ್ ದಯವಿಟ್ಟು ತಮ್ಮ ಪ್ರೀತಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರೇ, ಏನೋಪಯ ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ನವರೇ, ಈ ಶಾಖೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಪ್ರಮುಖರೇ ಹಾಗೂ ಇಲ್ಲಿ ಸೇರಿರುವಂತಹ ರಕ್ತದಾನಿಗಳೇ, ನಾನು ಪ್ರಪ್ರಥಮವಾಗಿ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಬಗಂಬಿಲ ಹಿಂದೂ ನಗರ ಇದರ ಎಲ್ಲ ಕಾರ್ಯಕರ್ತರನ್ನು, ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಎಲ್ಲ ಒಂದು ಪ್ರಚಲಿತವಾದಂಥ ಒಂದು ಸಂಗತಿ ಅಂತ ಹೇಳಿದರೆ, ಈಗಿನ ಯುವಕರು ಕೆಲಸ ಮಾಡುವುದಿಲ್ಲ, ಈಗಿನ ಯುವಕರು ತಿರುಗಾಡ್ತಾರೆ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ, ಬೇಡದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ. ಯುವಕರು ಯಾರು ಪ್ರಯೋಜನ ಇಲ್ಲ ಎನ್ನುವಂಥ ಮಾತುಗಳು ನಾವು ಅಲ್ಲಲ್ಲಿ ಕೇಳ್ತಾ ಇದ್ದೇವೆ. ಆದರೆ ನಮ್ಮ ಈ ಸಂಘಟನೆಯ ಈ ಒಂದು ಮಹಾದೇವಿ ಶಾಖೆಯ ಹುಡುಗರು ಯಾರಿದ್ದಾರೋ ಅವರೆಲ್ಲರೂ ವರ್ಷಂಪ್ರತಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಈ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂಥದ್ದು. ಆ ಮೂಲಕ ಅವರು ಈ ಸುಳ್ಳು ಪ್ರಚಾರಗಳಿಗೆ ಯಾವುದಕ್ಕೂ ಬಲಿ ಕೊಡದೆ ಇಂಥ ಒಂದು ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬಂದು ಅವರು ಈ ಸಮಾಜದ ಮುನ್ನುಡಿಯನ್ನು ಬರೆಯುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಯುವಕರು ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ಸಂತೋಷದ ವಿಚಾರಗಳು ಯಾವುದೂ ಇಲ್ಲ ಎನ್ನುವಂಥದ್ದು. ಅದಕ್ಕಾಗಿ ನಾನು ಇನ್ನೊಮ್ಮೆ ನಿಮ್ಮೆಲ್ಲರ ನಾನು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಇನ್ನು ಹಿಂದೂ ಯುವ ಸೇನೆ ಸರಿಸುಮಾರು 34 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು. ನಮ್ಮ ಮಂಗಳೂರಿನಲ್ಲಿ ಪ್ರಾರಂಭ ಆಯಿತು. ತದನಂತರ ಅದು ಕಾಸರಗೋಡು ಮತ್ತು ಉಡುಪಿ ಜಿಲ್ಲೆಗಳನ್ನು ಸೇರಿ 3 ಜಿಲ್ಲೆಗಳಲ್ಲಿ ಸರಿಸುಮಾರು ಇಂದಿಗೆ 134 ಶಾಖೆಗಳು ಹಿಂದೂ ಸಮಾಜದ ಬಗ್ಗೆ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಪ್ರತಿ ಶಾಖೆಯಲ್ಲಿ ಮಾಡಿಕೊಂಡು ಬರುವಂಥದ್ದು. ಅದರಲ್ಲಿ 90 ಶಾಖೆಗಳು ನಿರಂತರವಾಗಿ ನಮ್ಮ ಸಮಾಜ, ಅದು ಯಾವೊಂದು ಧರ್ಮವನ್ನು ಮೀಸಲಿಟ್ಟಿಲ್ಲ, ಎಲ್ಲ ನಮ್ಮ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೊಂಡು ಹೋಗುವಂಥದ್ದು, ಯುವಕರನ್ನು ಆ ಮೂಲಕ ಪ್ರೇರೇಪಿಸುವಂಥದ್ದು ಹಿಂದೂ ಯುವ ಸೇನೆ ಕಳೆದ 34 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ. ನಾವು 2 ವಿಧಾನಗಳಲ್ಲಿ ನಮ್ಮ ಯುವಕರನ್ನು ತೊಡಗಿಸಿಕೊಳ್ತೇವೆ. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಪ್ರಪ್ರಥಮವಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಯುವಕರನ್ನು ತೊಡಗಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಹಿಂದೂ ಯುವ ಸೇನೆಯಲ್ಲಿದೆ. ಯಾಕಂತ ಹೇಳಿದರೆ ಧರ್ಮದ ವಿಚಾರಗಳಲ್ಲಿ ಯಾರು ನಿರಂತರವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೋ ಆತ ಈ ಸಮಾಜದ ಒಬ್ಬ ಮೇಲ್ಪಕ್ತಿಯ ಯುವಕನಾಗ್ತಾನೆ. ಆತ ಈ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗ್ತಾನೆ ಎನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂಥದ್ದು. ಅದರಿಂದ ಅಲ್ಲಲ್ಲಿ ನಾವು ಸಾಧು ಸಂತರನ್ನು ಕರೆದು ಹಿಂದೂ ಸಮಾಜದ ತಿಳುವಳಿಕೆಯುಳ್ಳ ವ್ಯಕ್ತಿಗಳನ್ನು ಕರೆದು, ಪಂಡಿತರನ್ನು ಕರೆದು ಅವರಿಗೆ ಬೇಕಾದಂಥ, ನಮ್ಮ ಯುವಕರಿಗೆ ಬೇಕಾದಂಥ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಪ್ರಾಥಮಿಕ ಹಂತದಲ್ಲಿ ಹಿಂದೂ ಯುವ ಸೇನೆ ಮಾಡಿಕೊಂಡು ಬರ್ತಾ ಇದೆ. ನಂತರ ಇದೆ ಸಾಮಾಜಿಕ ಸೇವಾ ಚಟುವಟಿಕೆಗಳು. ನಿರಂತರವಾಗಿ 34 ವರ್ಷಗಳಿಂದ ಹಿಂದೂ ಯುವ ಸೇನೆ ಯುವಕರನ್ನೆಲ್ಲ ಸೇರಿಸಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು, ಇದರಲ್ಲಿ ನಾವು ಮುಖ್ಯವಾಗಿ ನಮ್ಮ ಈ ಶಾಖೆಯಲ್ಲಿ ಈಗ ಏನು ನಡೀತಾ ಇದೆಯೋ ರಕ್ತದಾನ ಶಿಬಿರ, ಅಂಥ ಶಿಬಿರಗಳನ್ನು 1992ರಲ್ಲಿ ನಗರದ KMC ಜ್ಯೋತಿ ಹಾಸ್ಪಿಟಲ್ನಲ್ಲಿ KMC ಅವರದು, ಅಲ್ಲಿ ನಾವು ಪ್ರಪ್ರಥಮವಾಗಿ ರಕ್ತದಾನ ಶಿಬಿರವನ್ನು ನಡೆಸಿಕೊಳ್ಳುವಂಥ ಕೀರ್ತಿ ಹಿಂದೂ ಯುವ ಸೇನೆದು. ಯಾಕಂತ ಹೇಳಿದರೆ ಆ 33 ವರ್ಷಗಳ ಹಿಂದೆ ಯಾರು ಕೂಡ ರಕ್ತವನ್ನು ಕೊಡುವುದಕ್ಕೆ ಬಯಸ್ತಾ ಇರಲಿಲ್ಲ, ಕೊಡಲಿಕ್ಕೆ ಯಾರು ಕೂಡ ತಯಾರಿರಲಿಲ್ಲ. ಈಗಿನ ಹಾಗೆ ರಕ್ತ ಆಗಿನ ಕಾಲದಲ್ಲಿ ಅವಶ್ಯಕತೆ ಕೂಡ ಇರಲಿಲ್ಲ. ಆದರೆ ನಗರದಲ್ಲಿ ನನ್ನ ಅಂದಾಜು 1-2 ಬ್ಲಡ್ ಬ್ಯಾಂಕ್ ಮಾತ್ರ ಇತ್ತು. ನಂತರ ಬಂದ ಆಸ್ಪತ್ರೆಗಳು. ಆ ದಿನಗಳಲ್ಲಿ 111 ಯೂನಿಟ್ನಷ್ಟು ರಕ್ತವನ್ನು ಹಿಂದೂ ಯುವ ಸೇನೆ 1992ರಲ್ಲಿ ಕೊಟ್ಟಿರುವಂಥದ್ದು ಅದೊಂದು ದೊಡ್ಡ ವಿಚಾರವಾಗಿ ಪರಿಣಮಿಸಿತು. ನಂತರದ ದಿನಗಳಲ್ಲಿ ಹಿಂದೂ ಯುವ ಸೇನೆ ತಿರುಗಿ ನೋಡಿದ್ದಿಲ್ಲ. ಯಾಕಂತ ಹೇಳಿದರೆ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಆ ಮೂಲಕ ನಮ್ಮ ಸಮಾಜಕ್ಕೆ
ಏನು ಅಗತ್ಯವಿದೆಯೋ ಅದನ್ನು ನಮ್ಮ ಯುವಕರಿಂದ ಕೊಡುವಂಥ ಪರಿಪಾಠವನ್ನು ಬೆಳೆಸಿಕೊಂಡು ಬಂತು. ಈಗ ಇಂದಿನ ನಮ್ಮ ಇದರಲ್ಲಿ 1,000 ಯೂನಿಟ್ಗಿಂತಲೂ ಮಿಕ್ಕಿ ನಾವು ರಕ್ತದಾನವನ್ನು ಪ್ರತಿ ನಾವು ಮಾಡ್ತೇವೆ. ಅಲ್ಲಲ್ಲಿ ಕ್ಯಾಂಪ್ ಮಾಡಿ 1,000 ಯೂನಿಟ್ ನಮಗೆ ದಾಟಲೇಬೇಕು. ಈಗಾಗಲೇ ನನಗೆ ನಿಶಾಂತ್ ಶೆಟ್ಟಿ ಅವರು ಹೇಳಿದರು 1161 ಮೊನ್ನೆಯ ಕ್ಯಾಂಪಿಗೆ ನಮ್ಮದು ಮೊನ್ನೆ ಲಾಸ್ಟ್ 1 ತಾರೀಕಿಗೆ ಮುಲ್ಕಿಯಲ್ಲಿತ್ತು. ಮುಲ್ಕಿ ಹಿಂದೂ ಯುವ ಸೇನೆ ಮುಖಾಂತರ ಮಾಡಿದರು. 1,160 ಯೂನಿಟ್ನಷ್ಟು ರಕ್ತ ಈಗಾಗಲೇ ಸಂಗ್ರಹಣೆ ಆಗಿದೆ. ಇನ್ನೂ 1 ತಿಂಗಳು ಇದೆ. ಅದರಲ್ಲಿ ಯಾವ ಕ್ಯಾಂಪ್ ಆಗ್ತದೆ ಅಂತ ನೋಡಬೇಕು. ಅದರಿಂದ 1,000 ಅದರಲ್ಲಿ ನಾವು ಜಾತಿ ಧರ್ಮವನ್ನು ನೋಡುವಂಥ ಪ್ರಶ್ನೆ ಇಲ್ಲ. ಈಗ ನಮ್ಮ ಮಂಗಳೂರಿನಲ್ಲಿ ಜಾತಿ ಧರ್ಮ ಅಂತ ನಾವು ಹೇಳ್ತೇವೆ. ಅದನ್ನು ಯಾವುದನ್ನು ನಾವು ಲೆಕ್ಕಿಸದೆ ಧಾರ್ಮಿಕ ವಿಚಾರದಲ್ಲಿ ಯಾವ ನಮ್ಮ ಮಂಗಳೂರಿನಲ್ಲಿ ಎಷ್ಟು ಬ್ಲಡ್ ಬ್ಯಾಂಕ್ ಇದೆಯೋ ಅದಕ್ಕೆಲ್ಲರಿಗೂ ಬ್ಲಡ್ ಬ್ಯಾಂಕನ್ನು ನಾವು ನಮ್ಮ ಯುವಕರ ರಕ್ತವನ್ನು ಹರಡಿಸಿಕೊಂಡು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಈಗಾಗಲೇ ನನ್ನ ಅಂದಾಜು ಪ್ರಕಾರ ಇದು 3ನೇ ನಮ್ಮ ಈ ಯಾನಪಾಯಿ ಆಸ್ಪತ್ರೆ 3ನೇ ಕಾರ್ಯಕ್ರಮ, ಈ ವರ್ಷದಲ್ಲಿ 3ನೇ ಕಾರ್ಯಕ್ರಮ. ಅದೇ ರೀತಿ ಕಂಕನಾಡಿ ಆಸ್ಪತ್ರೆಗೆ ಕೊಡ್ತೇವೆ. ಬೇರೆ ಎಲ್ಲ ನಮ್ಮ ಮಂಗಳೂರಿನಲ್ಲಿ ಯಾವುದೇ ಇದಕ್ಕೆ ಬಿಟ್ಟು ಕೊಡುವಂಥದ್ದಿಲ್ಲ, ಎಲ್ಲ ಆಸ್ಪತ್ರೆಗಳಲ್ಲಿ. ಯಾಕಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಈ ರಕ್ತಕ್ಕೆ ಬದಲಾವಣೆ ಎನ್ನುವಂಥದ್ದು ಅದನ್ನು ಈಗಾಗಲೇ ಇನ್ನು ಡಾಕ್ಟರ್ ಅವರು ಹೇಳ್ತಾರೆ, ಬದಲಾವಣೆ ಎನ್ನುವಂಥದ್ದಿಲ್ಲ. ಅದರಿಂದ ನಾವು ಮುಖ್ಯವಾಗಿ ನಮ್ಮ ಯುವಕರ ಇದರಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಅದರ ಜೊತೆಗೆ ಆ್ಯಂಬುಲೆನ್ಸ್ ಸೇವೆ ಇದೆ ನಮ್ಮ ಹಿಂದೂ ಯುವ ಸೇನೆ ಮುಖಾಂತರ. ನಗರಕ್ಕೆ ಖಾಲಿ 500 ರೂಪಾಯಿಗೆ ನಾವು ದೊಡ್ಡ ಆ್ಯಂಬುಲೆನ್ಸನ್ನು ನಮ್ಮ ಯುವಕರೇ ಸೇರಿ ಮಾಡಿರುವಂಥ ಆ್ಯಂಬುಲೆನ್ಸ್. ಅದಕ್ಕೆ ಇಲ್ಲಿ ನಾವು ಕಲೆಕ್ಷನನ್ನು ಮಾಡಿಲ್ಲ. ನಮ್ಮ ಶಾಖೆಗಳಲ್ಲಿ ಕಲೆಕ್ಷನ್ ಮಾಡಿ ಹಣವನ್ನು ಇಳಿಸಿ ಅದರಿಂದ 500 ರೂಪಾಯಿಗೆ ನಾವು ಮಂಗಳೂರಿನಲ್ಲಿ ಆ್ಯಂಬುಲೆನ್ಸ್ ಸೇವೆಯನ್ನು ಕೂಡ ಮಾಡಿದ್ದೇವೆ. ಇಂತಹ ಒಂದು ಅನೇಕ ಕೆಲಸಗಳು ನಡೆಯುತ್ತಿದ್ದರಿಂದ ಯುವಕರು ಒಂದು ದೇಶದ ಈಗಾಗಲೇ ನಾವು ನಮ್ಮನ್ನು ಅಗಲಿರುವಂತಹ ಕ್ಯಾಪ್ಟನ್ರ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಅರ್ಪಿಸಿ ನಾವು ನಮನವನ್ನು ಸಲ್ಲಿಸಿದ್ದೇವೆ. ದೇಶದ ಸೈನಿಕ ಯಾವ ರೀತಿಯಲ್ಲಿ ಹೊರಗಡೆ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾನೋ ಅದೇ ರೀತಿ ನಮ್ಮ ದೇಶದ ಒಳಗೆ ನಿಂತ್ಕೊಂಡು ನಮ್ಮ ಯುವಕರು ಇಂಥ ಕೆಲಸವನ್ನು ಮಾಡಿಕೊಂಡು ಹೋದರೆ ಯಾವುದೇ ಸರ್ಕಾರವನ್ನು ನೆಚ್ಚಿಕೊಂಡು ಹೋಗುವಂಥ ಅವಶ್ಯಕತೆ ನಮಗೆಲ್ಲರಿಗೂ ಇರುವುದಿಲ್ಲ. ಯುವಕರು ಕೂಡ ಒಂದು ಸರಿದಾರಿಗೆ ಹೋಗ್ತಾರೆ ಎನ್ನುವಂಥ ಭರವಸೆಯೊಂದಿಗೆ ನಾನು ಈ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅದೇ ರೀತಿ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಇದರ ವತಿಯಿಂದ ಆಗಮಿಸಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ದಿನದಲ್ಲಿ ವಿಶೇಷವಾದ ರೀತಿಯಲ್ಲಿ ಗೌರವಿಸ್ತಾ ಇದ್ದೇವೆ ಶ್ರೀಯುತ ಕಾರ್ತಿಕ್ ಬ್ರಹ್ಮರಕೊಟ್ಲು ಮತ್ತು ಶ್ರೀಯುತ ಪವನ್ ಬ್ರಹ್ಮರಕೊಟ್ಲು. ಇವರಿಬ್ಬರನ್ನ ನಾವಿಲ್ಲಿ ಗುರುತಿಸ್ತಾ ಇದ್ದೇವೆ. ಯಾಕೆಂದ್ರೆ ಸಾಕಷ್ಟು ದೂರದಿಂದ ಆಗಮಿಸಿ ಸ್ವಯಂ ಪ್ರೇರಿತರಾಗಿ ಇಲ್ಲಿ ನಮಗೋಸ್ಕರ ರಕ್ತದಾನವನ್ನು ಮಾಡಿದ್ದಾರೆ. ನಟನೆ ಮತ್ತು ನಿರ್ದೇಶನದಲ್ಲಿ ಕಾಲಬಂಡಾಸುರ ಅನ್ನುವಂತಹ ಕೋಸ್ಟಲ್ ಕನ್ನಡ ಸಿನಿಮಾ ಇನ್ನು ಅತಿ ಶೀಘ್ರದಲ್ಲಿ ಬರಲಿದೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂತಹ ಸರ್ವರಲ್ಲಿ ನಾನು ಕಲಾಭಿಮಾನಿಗಳಲ್ಲಿ ಕೂಡ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇವರ ಈ ಸಿನಿಮಾವನ್ನ ತಾವೆಲ್ಲರೂ ವೀಕ್ಷಿಸಿ ಇವರ ಒಂದು ಹೊಸ ಪ್ರಯತ್ನವನ್ನ ತಾವೆಲ್ಲರೂ ಪ್ರೋತ್ಸಾಹಿಸಬೇಕು, ಅವರನ್ನ ಅಭಿನಂದಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೋರಿಕೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಶ್ರೀಯುತ ಕಾರ್ತಿಕ್ ಬ್ರಹ್ಮರಕೊಟ್ಲು ಮತ್ತು ಪವನ್ ಬ್ರಹ್ಮರಕೊಟ್ಲು ಇವರನ್ನ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ತಮ್ಮ ಆಗಮನಕ್ಕೆ. ಕೊಂಚ ಮಟ್ಟಿನ ಮಾಹಿತಿಯನ್ನು ನಮಗಾಗಿ ನೀಡಲಿಕ್ಕಿದ್ದಾರೆ. ನಮಗೆ ಸಹಯೋಗವನ್ನು ನೀಡ್ತಿರುವಂತಹ ಯನಪಯ ವೈದ್ಯಕೀಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ಇದರ ವೈದ್ಯಕೀಯ ನಿರೀಕ್ಷಕರಾದಂತಹ ಶ್ರೀಮತಿ ಡಾಕ್ಟರ್ ವಿದ್ಯಾ. ಮೊಟ್ಟ ಮೊದಲಾಗಿ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಮತ್ತು ಕೇಂದ್ರೀಯ ಮಂಡಳಿ ಹಿಂದೂ ಯುವ ಸೇನೆ ಇವರಿಗೆ ಧನ್ಯವಾದ. ಈ ವರ್ಷದ 3ನೇ ಕ್ಯಾಂಪನ್ನು ನಮಗೆ ಯನಪೋಯ ಬ್ಲಡ್ ಬ್ಯಾಂಕ್ ರಕ್ತ ನಿಧಿಗೆ ಕೊಟ್ಟು ಸಹಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಅಗತ್ಯ ಇರುವ ಟೈಮಲ್ಲೇ ಹಿಂದೂ ಯುವ ಸೇನೆ ಅವರು ಕ್ಯಾಂಪ್ ಕೊಡ್ತಾರೆ. ಮತ್ತು ಹಿಂದೂ ಯುವ ಸೇನೆ ಅವರ ಕ್ಯಾಂಪ್ ಅಂದರೆ ನಾವು ನೆಮ್ಮದಿಯಿಂದ 60 to 70 up to 100 ಬಂದೇ ಬರ್ತದೆ ಅನ್ನೋ ಧೈರ್ಯದಲ್ಲಿ ಕ್ಯಾಂಪ್ ಮಾಡ್ತೇವೆ. ಒಂದೇ ಕ್ಯಾಂಪ್ ಮಾಡ್ತೇವೆ ಒಂದು ಸಂಡೆಗೆ. ಮತ್ತು ಇವರ ಕ್ಯಾಂಪಲ್ಲಿ ಬೇರೆ ಕಡೆ ನಮಗೆ ತುಂಬ ಸಿಗೋದು, ಈ ಕ್ಯಾಂಪ್ಗಳಲ್ಲಿ BA ಈಸಿಲಿ ಸಿಗ್ತದೆ ಎಂಬ ಒಂದು ದೃಢ ಇದರಲ್ಲಿ ನಾವು ಬರ್ತೇವೆ. ಮತ್ತು ನಮ್ಮ ಕ್ಯಾಂಪಸ್ ಇಲ್ಲೇ ಇರೋದ್ರಿಂದ ಪ್ರತಿ ವರ್ಷ ಇದೇ ಟೈಮಲ್ಲಿ ಡಿಸೆಂಬರಲ್ಲೇ ಬಗಂಬಿಲಾದಲ್ಲಿ ಕ್ಯಾಂಪ್ ಸಿಗ್ತದೆ. ನಾವು ಪ್ರತಿ ವರ್ಷ ಕೇಳೋದು ನಾನು ಬಗಂಬಿಲ ಅವ್ರದ್ದು ಕ್ಯಾಂಪ್ ಬಂದಿದೆಯಾ ಇಲ್ಲ. ಸೊ ಈ ಸಲ ಅದು ನಮಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇಲ್ಲಿನ ಯುವ ಜನತೆಗೂ ಧನ್ಯವಾದ. ನೀವು ಸಂಡೇ ಈ ಬಿಸಿಲಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ, ಅದು ತುಂಬ ಇಂಪಾರ್ಟೆಂಟ್, ಸ್ವಯಂ ಪ್ರೇರಿತವಾಗಿ ಬಂದು ರಕ್ತ ಕೊಡೋದುಂಟಲ್ಲ, ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ಆಟ ಆಡೋದು ಬಿಟ್ಟು. ಸೊ ತುಂಬ ಧನ್ಯವಾದಗಳು. ನಿಮ್ಮ ಒಂದು ಬ್ಲಡ್ಡಿಂದ 3 ರೋಗಿಗಳಿಗೆ ಹೆಲ್ಪ್ ಆಗ್ತದೆ.
ಮತ್ತು ಇನ್ನೊಂದು ಖುಷಿಯ ವಿಷಯ ಅಂದರೆ ಇಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ ಅವರಿಗೆ ಶ್ರದ್ಧಾಂಜಲಿ ಕೊಟ್ಟಿದ್ದು ತುಂಬ ಒಂದು ನಮ್ಮ ಯುವ ಜನತೆಗೆ ಇದು ನಾವೊಂದು ಕಲಿಸುವುದು ಚಿಕ್ಕ ಮಕ್ಕಳಿಗೆ. ನನಗೆ ಚಿಕ್ಕವಳಿದ್ದಾಗ ಆರ್ಮಿಯಲ್ಲೇ ಡಾಕ್ಟರ್ ಆಗಬೇಕಂತ ತುಂಬ ಆಸೆ ಇತ್ತು, ಅದಾಗಲಿಲ್ಲ. ಆದರೂ ಡಾಕ್ಟರ್ ಆದೆ, ಆರ್ಮಿಯಲ್ಲೇ ಡಾಕ್ಟರ್ ಆಗಬೇಕು. ಇಲ್ಲಿನ ಚಿಕ್ಕವರು ನಮ್ಮ ದೇಶ ಸೇವೆಗಾಗಿ ಆರ್ಮಿ, ನೇವಿ ಅಥವಾ ಏರ್ಫೋರ್ಸ್ ಯಾವುದಕ್ಕಾದರೂ ಒಂದಕ್ಕೆ ಸೇರಬೇಕು. ಅದಾಗದಿದ್ರೂ ಸಹ ಸೋಷಲ್ ಕೆಲಸಗಳಲ್ಲಿ ನೀವಿದ್ದೀರಾ, ಅದಕ್ಕೆ ಭಾಗವಹಿಸ್ತಾ ಇದ್ದೀರಾ, ಅದು ತುಂಬ ಖುಷಿಯ ವಿಷಯ. ಥ್ಯಾಂಕ್ ಯು ಸೋ ಮಚ್. ರಕ್ತ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು. ಅವರಿಗೆ ತಲುಪಿ ಅವರ ರಕ್ತದಲ್ಲೂ ಕೂಡ ದೇಶಭಕ್ತಿಯ ಕಣಕಣಗಳು ವಿಷಯದೊಂದಿಗೆ ತಮಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಪ್ರವೀಣ್ ಐ ಬಗಂಬಿಲ, ಸದಸ್ಯರು ಕೋಟೆಕಾರ್ ಪಟ್ಟಣ ಪಂಚಾಯತ್, ಇವರ ನೆಚ್ಚಿನ ನೆರೆದಿರುವಂಥ ಎಲ್ಲ ಬಂಧುಗಳು, ಇವತ್ತು ನಮ್ಮ ಯುವ ಸೇನೆಯ ಮುತುವರ್ಜಿಯಲ್ಲಿ ನಿರಂತರವಾದಂಥ 4ನೇ ವರ್ಷದ ಈ ಒಂದು ರಕ್ತದಾನ ಶಿಬಿರದ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೆ. ಈ ರಕ್ತದಾನ ಶಿಬಿರದ ಒಟ್ಟಿಗೆ ಸ್ವಯಂ ಪ್ರೇರಿತವಾಗಿ ರಕ್ತವನ್ನು ನೀಡುವ ಜೊತೆಗೆ ದೇಶಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿರುವಂಥ ನಮ್ಮ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಬಗಂಬಿಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಈ ವೇದಿಕೆಗೆ ಹೆಸರನ್ನು ಬದಲಾವಣೆ ಮಾಡಿದ್ದೇವೆ. ಪ್ರಾಂಜಲ್ ಅವರ, ನಮ್ಮ ವೀರ ಯೋಧರು, ಮೊನ್ನೆ ತಾನೇ ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿದಂಥ ಪ್ರಾಂಜಲ್ ಅವರ ಆ ಒಂದು ಹೆಸರಿನಲ್ಲಿ ಈ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ನಾವು ಕೂಡ ಪುಣ್ಯವಂತರು, ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಗೌರವಪೂರ್ವಕ ಪುಷ್ಪಾರ್ಚನೆಯನ್ನು ಮಾಡುವಂಥ ಆ ಒಂದು ಸುಯೋಗ ಕೂಡ ನಮ್ಮ ಪಾಲಿಗೆ ಬಂದಿದೆ. ಇದಕ್ಕಾಗಿ ನಾವು ಯುವ ಸೇನೆಯನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅವರಿಗೆ. ಅದರ ಒಟ್ಟಿಗೆ ನನ್ನ ಒಂದು ವಿನಂತಿ ಕೂಡ ಇದೆ ವೇದಿಕೆಯಲ್ಲಿ, ಈ ಕ್ಯಾಂಪಸ್ಸಿನ ಮುಖ್ಯ ಅಧಿಕಾರಿಯವರಲ್ಲಿ, ವೈದ್ಯಾಧಿಕಾರಿಯವರಲ್ಲಿ. ಏನಂದರೆ, ಈಗ ನಮ್ಮ ಯುವ ಸೇನೆ ಇದರ ಈ ಸದಸ್ಯರು, ಅದೇ ರೀತಿ ಬೇರೆ ಬೇರೆ ಸಂಘಟನೆಯ ಸದಸ್ಯರು ನಮ್ಮ ಈ ಒಂದು ಏನಪ್ಪಯ್ಯ ಹಾಸ್ಪಿಟಲ್ನ ಈ ಒಂದು ಕ್ಯಾಂಪಸ್ಸಿಗೆ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ವರ್ಷ ಪ್ರತಿ. ಯಾವುದಾದ್ರೂ ಒಂದು ತುರ್ತು ಸಂದರ್ಭದಲ್ಲಿ ಒಮ್ಮೊಮ್ಮೆ, ಇದು ನನ್ನ ಅನುಭವ ನಾನು ಹೇಳುವುದು, ಯಾಕೆಂದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕಸ್ಮಿಕವಾಗಿ ಏನಾದರೂ ನಮ್ಮ ಒಂದು ಸಂಘಟನೆಯ ಒಳಗಿಂದ ಯಾರಿಗಾದರೂ ಒಂದು ತುರ್ತಾಗಿ ಒಂದು ರಕ್ತದ ಅವಶ್ಯಕತೆ ನಮಗೆ ಕೊಡಲಿಕ್ಕೆ ಕಷ್ಟವಾದಾಗ ನಾವು ಈ ಒಂದು ಕ್ಯಾಂಪಸ್ಸಿನ ಇದನ್ನು ಸಂಪರ್ಕ ಮಾಡುವಾಗ ನಮಗೆ ಬಹಳ ತೊಂದರೆ ಆಗುತ್ತೆ. ಇದು ನನ್ನ ಅನುಭವ. ಅದರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಯಾಕೆಂದರೆ ನನಗೆ ಒಂದು ದಿವಸದಲ್ಲಿ 1 ಇಲ್ಲದ್ರೆ 2 ಖಂಡಿತವಾಗಿ ಈ ರಕ್ತ ಕೊಡಲಿಕ್ಕೆ ಒಂದು ಫೋನ್ ಬರ್ತಾ ಇರ್ತದೆ. ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತೇನೆ ನಾನು. ನನ್ನಿಂದ ಆಗುವಂಥ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡಿಕೊಡ್ತಾ ಇದ್ದೇನೆ ನಾನು. ಅದಕ್ಕಾಗಿ ನಿಮ್ಮಲ್ಲಿ ಒಂದು ವಿನಂತಿ ಏನಂದರೆ, ಈ ರೀತಿಯ ನಾವೊಂದು ಸಂಘಟನೆಯ ಮುಖಾಂತರ ಮಾಡುವಂಥ ಈ ಒಂದು ಕ್ಯಾಂಪಸ್ಸಿನಲ್ಲಿ ಆ ಸಂಘಟನೆಯ ಎಲ್ಲರೂ ಯಾವುದಾದ್ರೂ ಒಂದು ತುರ್ತು ಸಂದರ್ಭದಲ್ಲಿ ಯಾರಿಗಾದರೂ ರಕ್ತದ ಅವಶ್ಯಕತೆ ಇದ್ದಾಗ ಅದನ್ನು ತಕ್ಷಣವಾಗಿ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ. ನಾನು ಈ ಭಾಗದ ಒಂದು ಜನಪ್ರತಿನಿಧಿಯಾಗಿ ನಿಮ್ಮಲ್ಲಿ ವಿನಂತಿ, ಯಾಕೆಂದರೆ ಇದು ನಾನು ನನ್ನ ಅನುಭವದ ಮಾತನ್ನು ಹೇಳುವುದು, ನನಗೆ ಗೊತ್ತುಂಟು ಅದರ ಬಗ್ಗೆ. ಯಾಕೆಂದರೆ ನಾನು ನಿರಂತರವಾಗಿ ಇದು ಸೇವೆಯಲ್ಲಿ ಮಾಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇರುವಂಥವ ನಾನು. ಯಾಕೆಂದರೆ ನಾನು ಈಗ ಜನಪ್ರತಿನಿಧಿ ಆಗಿ ಅಲ್ಲ, ಇದಕ್ಕಿಂತ ಮೊದಲು ಕೂಡ ನಾನು ಸೋಷಲ್ ವರ್ಕ್ ಅಂದರೆ ತುಂಬ ಇಷ್ಟ ನನಗೆ. ಅದರಿಂದ ಎಲ್ಲ ಒಂದು ಭಾಗದಲ್ಲಿ ಕೂಡ ನನಗೆ ಬೇರೆ ಬೇರೆ ಆದಂಥ ನನ್ನ ಅನುಭವದ ಮಾತನ್ನು ಮಾತ್ರ ನಾನು ಹೇಳುವುದಿಲ್ಲ. ನಾನು ಒಂದು ವೇದಿಕೆಯಲ್ಲಿ ಬಂದು ಮಾತಾಡೋದಾದರೆ ನನ್ನ ಅನುಭವಕ್ಕೆ ಬಂದಂಥ ಮಾತನ್ನು ಮಾತ್ರ ನಾನು ಆಡ್ತೇನೆ. ಆದ್ದರಿಂದ ಈ ಒಂದು ವ್ಯವಸ್ಥೆಯನ್ನು ನೀವು ಖಂಡಿತವಾಗಿ ನಮಗೆ ಸೂಕ್ತವಾದಂಥ ಒಂದು ತಕ್ಷಣವಾದಂಥ ವ್ಯವಸ್ಥೆ ಇದಕ್ಕೆ ಕಲ್ಪಿಸ್ಕೊಡ್ಬೇಕು. ಯಾಕಂದರೆ ನಾವು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತೇವೆ, ಒಂದು ವೇಳೆಗೆ ಅಚಾನಕ್ಕಾಗಿ ನಮಗೆ ಅಂಥ ವ್ಯವಸ್ಥೆಗಳು ಸಿಗದಿದ್ದ ಪಕ್ಷದಲ್ಲಿ ನಾವು ಇಂಥ ಕ್ಯಾಂಪಸ್ಸಿನ ಮುಖಾಂತರ ನಾವು ಪ್ರಮುಖರು ಸಂಪರ್ಕವನ್ನು ಮಾಡಿದಾಗ ಅದಕ್ಕೆ ತಕ್ಷಣವಾಗಿ ಯಾವುದೇ ರೀತಿಯ ಒಂದು ನಿಯಮಗಳು ಇಲ್ಲದ ಪ್ರಕಾರವಾಗಿ ತಕ್ಷಣವಾಗಿ ಅವರಿಗೆ ನಮ್ಮ ಈ ಸಂಘಟನೆ ಇದಕ್ಕೆ ಸ್ಪಂದನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಂತ ನಿಮ್ಮಲ್ಲಿ ಈ ವೇದಿಕೆಯ ಮುಖಾಂತರ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಯುವ ಸೇನೆಯ ಪ್ರಮುಖರಿಗೆ, ಅದೇ ರೀತಿ ನಮ್ಮ ಯುವ ಸೇನೆಯ ಗೌರವಾಧ್ಯಕ್ಷರು ಉದಯಣ್ಣ ಅವರು ಈ ಭಾಗದಲ್ಲಿ ನಿರಂತರವಾಗಿ ಹೀಗೆ 34 ವರ್ಷದಿಂದ ಇಲ್ಲಿ ಒಂದು ಯುವ ಸೇನೆಯ ಮೂಲಕ ಯುವಕರ ತಂಡವನ್ನು ಕಟ್ಟಿ ಈ ಖಾಲಿ ಸಮಾಜ ಸೇವೆ ಮಾತ್ರವಲ್ಲ, ಧಾರ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಕೂಡ ನಿರಂತರವಾಗಿ ಪಾಲ್ಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಯುವಕರಲ್ಲಿ ಮೂಡಿಸುವಂಥ ಜಾಗೃತಿಯನ್ನು ಮೂಡಿಸಿದ್ದಾರೆ. ಇವರಿಗೂ ಕೂಡ ನಾನು
ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈಗ ಯುವ ಸೇನಾ ಕೇಂದ್ರ ಸಮಿತಿಯ ಪ್ರಮುಖರು ಹೇಳಿದರು, 92ರಲ್ಲಿ ನಾವು ರಕ್ತದಾನ ಶಿಬಿರವನ್ನು ಪ್ರಥಮವಾಗಿ ಯುವ ಸೇನೆ ಮುಖಾಂತರ ಪ್ರಾರಂಭ ಮಾಡಿದಂತ. ಭಾಳ ಒಳ್ಳೆಯ ವಿಚಾರ, ನನಗೆ ನೆನಪಾಯ್ತು ಆವಾಗ. ಯಾಕೆಂದರೆ 92ರಲ್ಲಿ ನಮ್ಮ ನಾಡ್ದು 22 ತಾರೀಕಿಗೆ ಪ್ರಾಣ ಪ್ರತಿಷ್ಠೆ ಆಗುವಂಥ ರಾಮಲಲ್ಲನ ಒಂದು ಅಯೋಧ್ಯೆಯ ಅಲ್ಲಿ ಕರ ಸೇವೆಯ ಆ ಒಂದು ವರ್ಷ 92 ಅಲ್ಲ ಸರ್, 92 ಭಾರಿ ಖುಷಿಯ ವಿಚಾರ. ಯಾಕೆಂದರೆ 34ರಲ್ಲಿ 34ನೇ ವರ್ಷದ ಈ ಒಂದು ಡಿಸೆಂಬರ್, ಇನ್ನೂ ಒಂದು 22 ದಿವಸ ಇರೋದು ಈ ತಿಂಗಳು ಕಳೆದ್ರೆ, ಅದೇ ಒಂದು ಕರಸೇವೆ ಮಾಡಿದಂಥ ರಾಮಲಲ್ಲನ ರಾಮ ಮಂದಿರ ಉದ್ಘಾಟನೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮಹಾದೇವಿ ಶಾಖೆಯ ಈ ಒಂದು ಉತ್ತಮವಾದಂಥ ರಕ್ತದಾನ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅವರಿಗೆ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆದ್ದರಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ನನ್ನ ವಿನಂತಿ ಏನಂದರೆ, ನಾಳೆ ನಮ್ಮ ಸಂಜೆ 5 ಗಂಟೆಗೆ ಗಟ್ಟಿ ಸಮಾಜ ಭವನದಲ್ಲಿ ನಮ್ಮ ರಾಮ ಜನ್ಮಭೂಮಿಯ ನಾಡ್ದು ಪ್ರಾಣ ಪ್ರತಿಷ್ಠೆಯ ಆ ಒಂದು ಕಾರ್ಯಕ್ರಮದ ಪ್ರತಿಯೊಂದು ಮನೆಗೆ ಅಲ್ಲಿ ಪೂಜಿತವಾದಂಥ ಆ ಒಂದು ಅಕ್ಷತೆ ಬರ್ತದೆ. ಮನೆ ಮನೆಗೆ ಆ ಅಕ್ಷತೆಯನ್ನು ಕೊಡುವಂಥ ಇದು ಕಾರ್ಯಕ್ರಮ ಇದೆ. ಅದರ ಪೂರ್ವಭಾವಿಯಾಗಿ ನಾಳೆ ನಮ್ಮ ಉಳ್ಳಾಲ ತಾಲೂಕಿನ ಒಂದು ಸಮಾವೇಶ ನಡೆಯಲಿಕ್ಕಿದೆ. ಈ ಸಮಾವೇಶದಲ್ಲಿ ದಯವಿಟ್ಟು ಎಲ್ಲ ನಮ್ಮ ಯುವ ಸೇನೆಯ ಎಲ್ಲ ಪ್ರಮುಖರಲ್ಲಿ ಕೂಡ ವಿನಂತಿ, ಎಲ್ಲರೂ ಕೂಡ ಈ ಒಂದು ನಮ್ಮ ಈ ಸಮಾವೇಶದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಮಗದೊಮ್ಮೆ ದೇಶ ಸೇವೆಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದಂಥ ಪ್ರಾಂಜಲ್ ಅವರ ಆ ಒಂದು ದೇಶಭಕ್ತಿಗೆ ನಮಗೆ ಕೂಡ ಒಂದು ಪುಷ್ಪಾರ್ಚನೆಯನ್ನು ನೀಡುವ ಮೂಲಕ ಗೌರವವನ್ನು ಸಲ್ಲಿಸುವಂಥ ಯೋಗವನ್ನು ಒದಗಿಸಿಕೊಟ್ಟಂಥ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಇವರ ಎಲ್ಲ ಪ್ರಮುಖರಿಗೂ ಕೂಡ ಮಗದೊಮ್ಮೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ದೇಶದ ಸೈನಿಕರ ಬಗ್ಗೆ ಸಾಕಷ್ಟು ಒಲವನ್ನು ಹೊಂದಿರುವಂತಹ ಸಂಸ್ಥೆ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆಯ ಸರ್ವ ಸದಸ್ಯರು ಜೊತೆಯಾಗಿ ಇದೀಗ ಕ್ಯಾಪ್ಟನ್ ಪ್ರಾಂಜಲ್ ಇವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ನಂತರದಲ್ಲಿ ತಾವೆಲ್ಲರೂ ಅತಿಥಿ ಗಣ್ಯರ ಜೊತೆಗೆ ಒಂದು ಭಾವಚಿತ್ರಕ್ಕೆ ಜೊತೆಯಾಗಬೇಕು. ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಾಗಿ ಭಾಗವಹಿಸಿ ಈ ಸಭಾ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಂತಹ ಸರ್ವ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ನಾವು ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ರಕ್ತದಾನ ಶಿಬಿರದ ಆಯೋಜನೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಈ ಊರಿನ ಮಹನೀಯರುಗಳು, ದಾನಿಗಳು, ಅದೇ ರೀತಿ ನಾಗರಿಕ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನ ಸಮರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಎಲ್ಲ ಸದಸ್ಯರು ನಮ್ಮ ಮುಖ್ಯ ವೇದಿಕೆಯ ಕಡೆಗೆ ಆಗಮಿಸಬೇಕು. ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಬಗಂಬಿಲ ಇನಿತ ಈ ರಕ್ತದಾನ ಶಿಬಿರ ನಮಕ್ ಕಾರ್ಯಕ್ರಮಕ್ಕೆ ನಿರೂಪಣೆ ಮನ್ಪರಬೈದಿನಂಚಿನ ಶ್ರೀಯುತ ಸಂದೀಪ್ ಕುಂಪಲ ದಯಮಂತ್ ವರ ವೇದಿಕೆ ಬರೋದು ಕೇನಂದ್ರೆ ಮೇರೆಗೆ ಶ್ರೀಯುತ ಪ್ರೀತಮ್ ಮೇರೆ ಬದ್ ಮಾನಾದಿಗೆ ಮನ್ಪಡೋದು ಕೇನಂದ್ರೆ ಮಾತೆಲ್ಲ ಜೋರಾದ ಚಪ್ಪಲೆ ಕೊರಡು ಮೇರೆಗೆ ಒಂಜಿ ವಂದನೆ ಕೊರಡು.
ಮಹಾದೇವಿ ಶಾಖೆ ಬಗಂಬಿಲ ನೇತೃತ್ವಡ್ ಇನಿ ಬೃಹತ್ ರಕ್ತದಾನ ಶಿಬಿರ ವರ್ಷಂ ಪ್ರತಿದ ಲೆಕ್ಕನೆ ಈ ವರ್ಷಲ ಮುಲ್ಪ ಅತ್ಯಂತ ಯಶಸ್ವಿಯಾದ ನಡಪನಂಚಿನ ಸಂದರ್ಭಡ್ ಇನಿ ಉದಯ್ ಕುಮಾರ್ನ ಅರ್ನ ನೇತೃತ್ವಡ್ ನಮ್ಮ ಅಶೋಕರ್ನ ಸುಧಾಕರ್ ಅಂಚನೆ ರಾಜೇಶ್ ಅಗ್ಲ ಮಾತೆರ ನೇತೃತ್ವದ ಒಟ್ಟಿಗೆ ಎಂಗ್ಲ ಮಾತೆರೆಗ್ಲ ಬಾರಿ ಬೋಡಿತಿನ ಬಾರಿ ಪ್ರೀತಿದ ಶ್ರೀಕಾಂತನ್ನೇ ಒಂಜಿ ದೇವಸ್ಥಾನನ ಅಭಿವೃದ್ಧಿ ಮಲ್ತಿನಾರು ಆರ್ಲ ಮೂಲ ವರ್ಷಂ ಪ್ರತಿ ಬೊಕ್ಕ ಎಂಕ್ಲನೊಟ್ಟಿಗೆ ಬಾರಿ ಎಡ್ಡೆ ರೀತಿದ ಒಡನಾಟ ದೀವನ್ನ ಒಟ್ಟಿಗೆ ಇನ್ನು ವ್ಯಾಯಾಮ ಶಾಲೆ ಸುಂದರಿ ಭಾಗದ ವ್ಯಾಯಾಮ ಶಾಲೆದ ಅಧ್ಯಕ್ಷರು ವೀರಾಂಜನೆ ವ್ಯಾಯಾಮ ಶಾಲೆದ ಅಧ್ಯಕ್ಷರು ನವನೀತರು ಅಂಚನೆ ಎಂಗ್ಲ ಮಾತ ಸಮಾಜಮುಖಿ ಪರಿವಾರದ ಕೆಲಸ ಕಾರ್ಯಗಳಿಗೆ ಪೂರ್ಣ ಸಹಕಾರ ಕೊರ್ಪುನ ಅಂಚಿನ ವಸಂತ್ ಉಳ್ಳಾಲ್ ದಯಾನಂದರು ಮಾತ ಆಕಾಶ್ ಸೇರ್ದನ ಮಾತ ಆತ್ಮೀಯರೇ ಇನ್ನು ಒಂಜಿ ಎಡ್ಡೆ ಕೆಲಸಕ್ಕೋಸ್ಕರ ನಮ್ಮ ವೀರಾಂಜನೆ ವ್ಯಾಯಾಮ ಶಾಲೆ ಸುಂದರಿ ಭಾಗದ ಕುಲ್ಲ ಮುಲ್ಪ ಒಟ್ಟು ಸೇರೊಂದು ಇನ್ನು ವ್ಯಾಯಾಮ ಶಾಲೆದ ಅಭಿವೃದ್ಧಿದ ಬಗ್ಗೆಲ್ಲ ಮಸ್ತ್ ಸಂಗತಿಗಳನ್ನು ಮುಲ್ಪ ಪಾತೆರೊಂಡೇರು ಖಂಡಿತ ನಮ್ಮ ಊರುಡು ಪೂರ ದೇವಸ್ಥಾನ ಪೂರ ಅಭಿವೃದ್ಧಿ ಆಪನದ ಒಟ್ಟಿಗೆ ನಮ್ಮ ಮಾತೆಲ್ಲ ಹಿಂದೂ ಸಮಾಜ ಬಾರಿ ಒಗ್ಗಟ್ಟು ಮಾತೆಲ್ಲ ಒಗ್ಗಟ್ಟು ಕೆಲಸ ಮಲ್ಪಂಚಿನ ಸಂದರ್ಭಡ್ ಬಾರಿ ವರ್ಷೋಡ್ದಿಂಚ ಶ್ರೀಕಾಂತನ್ನೇ ಬಾರಿ ಸಮಾಜಗೋಸ್ಕರ ಬಾರಿ ಎಡ್ಡೆ ರೀತಿ ಕೆಲಸ ಕಾರ್ಯಗಳನ್ನು ಮಲ್ತಿನಾರು ಅವ್ರು ಖಂಡಿತ ಅವ್ರನ್ನ ನೇತೃತ್ವಡು ಮಾತ ಕೆಲಸ ಅತ್ಯಂತ ಯಶಸ್ವಿ ಆಪನ ಪನ್ಪನೆಕ್ ನಮ್ಮ ಉಳ್ಳಾಲಡ ಆತಿನಂಚಿನ ವಲಚ್ಚಿಲತಾಯ ದೇವಸ್ಥಾನದ ಅಭಿವೃದ್ಧಿಯೇ ಬಾರಿ ಮಲ್ಲ ಸಾಕ್ಷಿ ಈ ಸಂದರ್ಭಡ್ ಪನಿಯರ ಅತ್ಯಂತ ಸಂತೋಷ ಆಪುಂಡು ವ್ಯಾಯಾಮ ಶಾಲೆ ನವನೀತರೆ ದಾಲ ಪೋಡಿ ಹಚ್ಚಿ ಮಾತೆರ್ನಲ ಸಹಕಾರಡ್ ಖಂಡಿತ ಮಾತ ಜನಕ್ಕುಲ್ಲ ನೇಕ್ ಸಹಕಾರ ಮಲ್ತದ ಒಂಜಿ ವ್ಯಾಯಾಮ ಶಾಲೆ ಅಭಿವೃದ್ಧಿ ಆಪನ ನಂಗೆ ಮಾತೆರೆಲ್ಲ ಅಗತ್ಯ ಉಂಡು ನಮ್ಮ ಮಾತೆರ್ಲ ಸಹಕಾರ ಕೊರ್ಕ ಇನಿ ಮೂಲು ರಕ್ತದಾನ ಶಿಬಿರಗೆ ಖಾಲಿ ಬಗಂಬಿಲತ್ ಮಾತ ಇಡೀ ಉಳ್ಳಾಲದ ಮಾತ ಬಾಗಡ್ಲ ವರ್ಷ DJ ಬಾಯ್ಸ್ ಧರ್ಮನಗರ ಅಂಚನೆ ಬೇತೆ ಬಾಗಡ್ದು ಮುಲ್ಪ ಈ ಒಂಜಿ ರಕ್ತದಾನ ಶಿಬಿರಗೆ ಭಾಗವಹಿಸುವ ಮುಖಾಂತರ ಹಿಂದೂ ಸೇನೆ ಬಗಂಬಿಲ ಶಾಖೆ ಮಹಾದೇವಿ ಶಾಖೆದ ಜವನಿಯರ್ನೊಟ್ಟಿಗೆ ಉದಯರ್ನೊಟ್ಟಿಗೆ ನಿಕ್ಲ ಅಶೋಕರ್ನೊಟ್ಟಿಗೆ ಸುಧಾನೊಟ್ಟಿಗೆ ಮಾತೆರ್ನೊಟ್ಟಿಗೆಲ್ಲ ಅತ್ಯಂತ ಪ್ರೀತಿಡಿ ಯಾಪಲ ಕೈ ಜೋಡಿಸವನೇನಿ ಅನ್ನ ನಿರಂತರವಾದ ತೂವೊಂದುಲ್ಲೆ ಸಮಾಜದ ಬೇತೆ ಕೆಲಸ ಕಾರ್ಯಗಳನ್ನು ಮಲ್ಪನ ಮುಖಾಂತರ ಸಮಾಜಮುಖಿಯಾದ ನಿರಂತರ ಹಿಂದೂ ಸೇನೆದ ಕ್ರಿಯಾಶೀಲತ ಕೆಲಸ ಕಾರ್ಯಕ್ಕೋಸ್ಕರ ಊರ್ದ ಜನಕ್ಕುಲ್ಲ ಅತ್ಯಂತ ಪ್ರೀತಿಡು ನಿರಂತರವಾದ ಬೆಂಬಲ ಮಲ್ತಂದುಲ್ಲೇರು ಇಂಚಿತ್ನ ನಮ್ಮ ದಾನಡ್ ಅತ್ಯಂತ ಶ್ರೇಷ್ಠವಾಯಿನಂಚಿನ ಈ ರಕ್ತದಾನ ಶಿಬಿರ ಮಲ್ಪನ ಮುಖಾಂತರ ಎತ್ತೋ ಜೀವಿಲೆಗ್ ಆಶ್ರಯ ಆದ ಅಕ್ಲೆಗ್ ಸಹಕಾರ ಕೊರ್ಪನಂಚಿನ ಕೆಲಸಲೇನು ಹಿಂದೂ ಯೋಜನೆದ ಮುಖಾಂತರ ಮಲ್ಪನ ಸಮಾಜಮುಖಿ ಕೆಲಸಲೆಗ್ ನಿರಂತರವಾದ ಬೆರಿಸಾಯದ ಈ ಊರ್ದ ಮತ್ತು ಜನಗಳನ್ನ ಒಟ್ಟಿಗೆ ನಮ್ಮ ಮಾತೆಲ್ಲ ಒಟ್ಟಿಗೆ ಉಂತುಗ ಈ ಒಂಜಿ ಕಾರ್ಯ ನಿರಂತರವಾದ ನಡಪಾಡಂದು ಈ ಸಂದರ್ಭಡ್ ದೇವರ ಪ್ರಾರ್ಥನೆ ಮಲ್ತಂದು ನಿಕ್ಲೆ ಪೂರ್ವರೆಲ್ಲ ಶುಭ ಹಾರೈಸಿದೆ ಎನ್ನ ಪಾತ್ರನಂತ